ಇಲ್ಲೊಂದು ಕಲ್ಯಾಣ ನಡೆದಿದೆ ನೋಡಿ. ಇದು ಅಂತಿಂತ ಕಲ್ಯಾಣ ಅಲ್ಲ, ಲೋಕ ಕಲ್ಯಾಣಕ್ಕೊಂದು ಕಲ್ಯಾಣ. ಬ್ಯಾಂಡ್ ವಾಲಕದೊಂದಿಗೆ ಮಧುವರರ ದಿಬ್ಬಣ, ಸೈಕಲ್ ರಥವೇರಿ ಮಧುವಣಗಿತ್ತಿಯ ಪುರಸವಾರಿ, ಉಡುಪಿಯ ಕಿದಿಯೂರು ಹೋಟೆಲ್ ಅದ್ದೂರಿ ಮದುವೆ. ಎಸ್, ಇದು ಮನಮೋಹಕ ಮಂಡೂಕ ವಿವಾಹದ ಕಥಾ. ಕೃಪೆಯನ್ನು ತೋರಿ ಇವತ್ತು ನಾವು ಗಂಡು ಮತ್ತು ಕಪ್ಪೆ ಮತ್ತು ಹೆಣ್ಣು ಕಪ್ಪೆಯನ್ನು ಹುಡುಕಾಟ ಮಾಡಿ, ಅಂದರೆ ಈ ಒಂದು ಗಂಡು ಕಪ್ಪೆಯನ್ನು ನಾವು ಕಲ್ಸಂಕದ ಸುಪುತ್ರ ಅಂದರೆ ವರುಣ ಎಂಬ ಹೆಸರಿನ ನಾಮದಡಿಯಲ್ಲಿ, ಇನ್ನೊಂದು ಹೆಣ್ಣು ಕಪ್ಪೆಯನ್ನು ಕೊಳಲಗಿರಿಯಲ್ಲಿರುವ ಕೀಳೆಂಜೆಯಲ್ಲಿರುವಂಥ ವರ್ಷ ಎಂಬ ಹೆಸರಿನ ನಾಮದಡಿಯಲ್ಲಿ ನಾವು ಇವತ್ತು ಕಪ್ಪೆಗೆ ಹೆಸರನ್ನಿಟ್ಟು ಇವತ್ತು ನಾವು ಸಾಮೂಹಿಕವಾಗಿ ಮಹಿಳಾ ಒಂದು ಮಂಡಳಿಯ ಸಮಿತಿ ವತಿಯಿಂದ ಮತ್ತು ನಾಗರ ಸಮಿತಿಯಿಂದ ಸಾರ್ವಜನಿಕರ ವತಿಯಿಂದ ನಾವು ಕಿದಿರಿ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿದ್ದೇವೆ. ಮದುವೆಗಾಗಿ ಆಹ್ವಾನ ಪತ್ರಿಕೆಯನ್ನ ಕೂಡ ಹಂಚಲಾಗಿತ್ತು. ವರ ವರುಣ ಮತ್ತು ವಧು ವರ್ಷ ವಿವಾಹವನ್ನ ಉಡುಪಿ ಕಿದಿಯೂರು ಹೋಟೆಲ್ ಪ್ರಾಂಗಣದಲ್ಲಿ ನಡೆಸಲಾಯಿತು. ಮದುವೆ ದಿಬ್ಬಣವನ್ನ ಮಾರುತಿ ವಿಥಿಕದಿಂದ ಡಯಾನಾ ಸರ್ಕಲ್ ಮೂಲಕ ಕಿದಿಯೂರು ಹೋಟೆಲ್ ಸಭಾಂಗಣ ತೆರಳಿ ಸಭಾಂಗಣವನ್ನ ಸೇರಿತು. ಒಂದು ವಾರದಿಂದ ಕಪ್ಪೆಗಳಿಗಾಗಿ ಹುಡುಕಾಟವನ್ನ ನಡೆಸಿ ಕಿಳಿಂಜೆ ವಧು ಮತ್ತು ಕಲ್ಸಂಕ ವರ ಮೆಡಿಕಲ್ ಲ್ಯಾಬ್ನಲ್ಲಿ ಗುರುತಿಸಿ ಮದುವೆಗೆ ಜೋಡಿಯನ್ನ ಆಯ್ಕೆ ನಡೆಸಲಾಗಿತ್ತು. ಮಧ್ಯಾಹ್ನ 12:05 ಸಿಂಹಲಗ್ನ ಸುಮುಹೂರ್ತದಲ್ಲಿ ಮಳೆ ಬರುವಂತೆ ವರುಣನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಮದುವೆ ಕಾರ್ಯವನ್ನ ನೆರವೇರಿಸಲಾಯಿತು. ನಿತ್ಯಾನಂದ ಒಳಕಾಡು ನೇತೃತ್ವದ ನಾಗರಿಕ ಸಮಿತಿ ಮತ್ತು ಪಂಚರತ್ನ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ಮಂಡೂಕ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಎಲ್ಲವೂ ಹಿಂದೂ ಧಾರ್ಮಿಕ ವಿಧಿವಿಧಾನದ ಮೂಲಕ ಮಂಡೂಕ ಕಲ್ಯಾಣ ನೆರವೇರಿತು. ಬಂದವರು ವಧುವರರನ್ನ ಹರಸಿದ್ರು. ಇವತ್ತು ಉಡುಪಿ ನಾಗರಿಕ ಸಮಿತಿ ನಿತ್ಯಾನಂದ ಒಳಕೋಡು ಅವರ ಗ್ರೂಪ್ ಮತ್ತು ಪಂಚಮಿ ಟ್ರಸ್ಟ್ ಅಂತ ಒಟ್ಟು ಸೇರಿಕೊಂಡು ಇವತ್ತು ಮಂಡೂಕಗಳ ಮದುವೆ ಮಾಡಿಸಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಈ ಮದುವೆ ಹೇಗೆ ಮಾಡಿದ್ದಾರೆ ಅಂದರೆ, ಸಂಪ್ರದಾಯ ಪ್ರಕಾರ ಮೊದಲ ಕಾಲದಲ್ಲಿ ದಿಬ್ಬಣ ಬರುವಾಗ ನಡ್ಕೊಂಡು ಬಂದು ದಿಬ್ಬಣ ಬಂದು ಮದುವೆ ಮಾಡಿಸ್ತಿದ್ರು. ಅದೇ ಥರ ಇವತ್ತು ಹಾಗೆ ನಾವು ಸಾಧಾರಣ ಅಲ್ಲಿ ನಡ್ಕೊಂಡು ಸುಮಾರು ಎಷ್ಟೋ 1 ಕಿಲೋಮೀಟರ್ 1.5 ಕಿಲೋಮೀಟರ್ ನಡ್ಕೊಂಡು ಬಂದು ದಿಬ್ಬಣ ಬಂದು ಹುಡುಗಿ ಮನೆಯವರು ಮತ್ತು ಹುಡುಗ ಮನೆಯವರು ಯಾವ ಥರ ಸ್ವಾಗತ ಮಾಡಿಸ್ತಾರೆ ಆ ಥರ ಸ್ವಾಗತ ಮಾಡಿಕೊಂಡು ಮಂಡೂಕಗಳಿಗೆ ಮದುವೆ ಮಾಡಿಸಿದೆ. ವರ್ಷಗಳ ಹಿಂದೆ ಕೂಡ ಮಳೆ ಇಲ್ಲದ ಕಾಲದಲ್ಲಿ ಇದೇ ನಾಗರಿಕ ಸಮಿತಿ ಕಪ್ಪೆ ಮದುವೆಯನ್ನ ನಡೆಸಿತ್ತು. 1 ವಾರಗಳ ಕಾಲ ನಿರತ ಮಳೆ ಕೂಡ ಸುರಿದಿತ್ತು. ವಾರಗಳ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಕಪ್ಪೆಗಳಿಗೆ ವಿಚ್ಛೇದನ ಕೊಡಿಸಿ ಅನ್ನೋ ಮೆಸೇಜ್ ಕೂಡ ಹರಿದಾಡಿತ್ತು. ಈ ಬಾರಿ ಕಪ್ಪೆ ಕಲ್ಯಾಣದ ನಂತರವಾದರೂ ಮಳೆಯಾಗುತ್ತಾ ಜನಮಾನಸದೊಳಗಿನ ನಂಬಿಕೆಗೆ ಪುಷ್ಟಿ ನೀಡಿ ವರುಣದೇವ ಕೃಪೆ ತೋರ್ತಾನ?
ಭೂಮಿ ತಂಪು ಮಾಡೋಕೆ ಮನಸ್ಸು ಮಾಡ್ತಾನಾ? ಆಕಾಶದ ಕಡೆ ಕಣ್ಣು ಹಾಯಿಸಿ ಕಾದು ನೋಡ್ಬೇಕು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.